ಪಾವಗಡ ತಾಲೂಕಿನ ಯುವ ಘಟಕ ಚುನಾವಣೆಯಲ್ಲಿ ಅಕ್ರಮ ಹಾಗೂ ರಾಜಕೀಯ ಪ್ರಭಾವ ನಡೆದಿದೆ ಎಂಬ ಆರೋಪ ಇದೀಗ ಕೇಳಿಬಂದಿದೆ. ಪಾವಗಡ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಗ್ರಾಮಾಂತರ ನೂತನ ಉಪಾಧ್ಯಕ್ಷ ರಘುವೀರ ರೆಡ್ಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಾಮಾಣಿಕರು, ನಿಷ್ಠಾವಂತ ಕಾರ್ಯಕರ್ತರು ಆಯ್ಕೆಯಾಗಬೇಕು ಎಂಬ ಉದ್ದೇಶದಿಂದ ಜಾರಿಗೆ ತಂದ ಚುನಾವಣಾ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಈ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿದೆ ಎಂದು ಹೇಳಿದ್ದಾರೆ. ಈ ಚುನಾವಣೆ ಅಕ್ರಮಗಳಿಗೆ ಸ್ಥಳೀಯ ಶಾಸಕ ಮತ್ತು ಶಾಸಕರ ಪುತ್ರ ಹಾಗೂ ಪ್ರಭಾವಿ ಮುಖಂಡರೇ ಕೈ ಜೋಡಿಸಿರುವುದು ದುರಂತ. ಇವರು ಈ ರೀತಿ ಬೆಂಬಲ ನೀಡುತ್ತಿರುವುದು ನಿಷ್ಠಾವಂತ ಕಾರ್ಯಕರ್ತರನ್ನು ನಿರಾಸೆಗೊಳಿಸಿದೆ ಎಂದು ತಿಳಿಸಿದರು. ಆತ್ಮೀಯ ಸ್ನೇಹಿತರುಗಳಿಗೆ, ನಮ್ಮ ಹಿಂದೆ ಬಂದಂತ ಸ್ನೇಹಿತರುಗಳಿಗೆ, ಇವ್ರಿಗೆಲ್ಲರಿಗೂ ಕೊಲೆ ಬೆದರಿಕೆ, ಆಮೇಲೆ ನಿಮ್ಮನ್ನು ತಲೆ ಕಡಿತೀನಿ, ಹೂಳಾಗ್ತೀವಿ ಅಂತ ಹೇಳಿರೋಂಥದ್ದು ದಾಖಲೆಗಳು ನಮ್ಮ ಹತ್ರ ಇದಾವೆ. ಅದನ್ನ ಬೇಕಾದ್ರೆ ನಿಮಗೆ ಕೊಡಿ ಅಂದ್ರೆ ನಾವು ಕೊಡ್ತೀವಿ. ಹಿರಿಯ ಮುಖಂಡರಾಗಿರ್ಬೋದು, ಸಾಮಾನ್ಯ ಮುಖಂಡರಾಗಿರ್ಬೋದು, ನಮ್ಮ ಹಾಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಹಾಲಿ ಶಾಸಕ ವೆಂಕಟರಮಣಪ್ಪ ಆಗಿರ್ಬೋದು, ನಮ್ಮ ಜಿಲ್ಲಾ ಪಂಚಾಯಿತಿಯ ವೆಂಕಟೇಶ್ವರನವರಾಗಿರ್ಬೋದು, ಯಾವುದೇ ಒಂದು ಹಣ ಸಹಾಯ ಇಲ್ಲ ಪಕ್ಷದಲ್ಲಿಂದ ಯಾವುದೇ ರೀತಿಯ ದುರ್ಬಳಕೆಯಾಗಿ ಉಪಯೋಗಿಸ್ಕೊಂಡು ನಾವು ಮಾಡೋದಿಲ್ಲ. ತನ್ನ ಸ್ವಯಾರ್ಜಿತ, ತನ್ನ ಜೋಬಿಂದ ತನ್ನ 1 ರೂಪಾಯಿ 10 ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ಪಕ್ಷಕ್ಕೆ ಒಗ್ಗೂಡತೆ ಪಕ್ಷವನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಿರೋರು ನಮ್ಮ ಈಗ ಯುವ ಮುಖಂಡರು, ಅದು ಯುವ ಉಪಾಧ್ಯಕ್ಷರು ಅಂತ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ಹೊಡೆಯೋದ್ರೆ ಈಗ